ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ವಿನಯ ರುದ್ರಗೌಡ ಪಾಟೀಲ್. ಹೌದು, ಬೆಂಗಳೂರಿನ ಚಂದನ ಸ್ಟುಡಿಯೋದಲ್ಲಿ ನಡೆದ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಕ್ಲಸ್ಟರ್ನ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಗ್ನಳ್ಳಿಯ 7ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ವಿನಯ ರುದ್ರಗೌಡ ಪಾಟೀಲ್ ತೃತೀಯ ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಈ ಸ್ಪರ್ಧೆಯು ಭಾರತ ಸರ್ಕಾರ ಸರ್ಕಾರಿ ಶಾಲೆಯ ಮಕ್ಕಳ ಪ್ರತಿಭೆ ಗುರುತಿಸಲು ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಆಯೋಜಿಸಿರುವ ಸ್ಪರ್ಧೆಯಾಗಿದ್ದು, ಶಿರಹಟ್ಟಿ ತಾಲೂಕಾ ಮಟ್ಟದ, ಗದಗ ಜಿಲ್ಲಾ ಮಟ್ಟದ ಹಾಗೂ ಬೆಳಗಾವಿ ವಿಭಾಗ ಮಟ್ಟದ ಸ್ಪರ್ಧೆಗಳನ್ನು ಸಮೂಹ ಸಂಪನ್ಮೂಲ ಕೇಂದ್ರ ಶಿರಹಟ್ಟಿಯಲ್ಲಿ ನಡೆಸಲಾಗಿತ್ತು. ವಿಜೇತ ವಿದ್ಯಾರ್ಥಿನಿಯು ಪ್ರತಿ ಹಂತದಲ್ಲೂ ದ್ವಿತೀಯ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಲಗ್ಗೆಯಿಟ್ಟಿದ್ದಳು. ದಿನಾಂಕ 8/3/2023ರಂದು ಬೆಂಗಳೂರಿನ ದೂರದರ್ಶನ ಚಂದನ ಸ್ಟುಡಿಯೋದಲ್ಲಿ ರಾಜ್ಯ ಮಟ್ಟದ ರಸಪ್ರಶ್ನೆಯನ್ನು ಮುಖಾಮುಖಿಯಾಗಿ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ವಿದ್ಯಾರ್ಥಿನಿ ವಿಜೇತರಾಗಿದ್ದಾಳೆ. ಗ್ರಾಮೀಣ ಭಾಗದಿಂದ ಆಯ್ಕೆಯಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ವಿದ್ಯಾರ್ಥಿನಿಯ ಈ ಸಾಧನೆಗೆ ಗದಗ ಜಿಲ್ಲಾ ಉಪನಿರ್ದೇಶಕರಾದ GM ಬಸವಲಿಂಗಪ್ಪ, ಶಿರಹಟ್ಟಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ GM ಮುಂದಿನಮನಿ, ಕ್ಷೇತ್ರ ಸಮನ್ವಯಾಧಿಕಾರಿ BS ಭಜೇಂದ್ರಿ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ SH ರಾಮನಗೌಡ್, ಬನ್ನಿಕೊಪ್ಪ ಕ್ಲಸ್ಟರ್ನ CRP ಚಂದ್ರಶೇಖರ್ ವಡ್ಕಣ್ಣವರ್, ಬನ್ನಿಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ದಲಿಂಗಯ್ಯ ಹೊಂಬಾಳಿಮಠ್, ಸರ್ವ ಸದಸ್ಯರು SDMC ಅಧ್ಯಕ್ಷ ಮಂಜುನಾಥ ಸಾವಣೂರ್ ಮತ್ತು ಸರ್ವ ಸದಸ್ಯರು, ಶಾಲೆಯ ಪ್ರಧಾನ ಗುರುಗಳಾದ NB ಪೂಜಾರ್ ಮತ್ತು ಗುರು ಬಳಗ, ಸುಗ್ನಳ್ಳಿ ಗ್ರಾಮದ ಪ್ರಮುಖರಾದ ಹಾಲೇಶ್ ಜಕ್ಲಿ, ಪ್ರಧಾನ ಗುರುಗಳು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಲಗೆಲವಾಡ, ರುದ್ರಗೌಡ ಪಾಟೀಲ್, ಮುತ್ತಣ್ಣ ಬಳ್ಳೊಳ್ಳಿ, ವೀರನಗೌಡ ಪಾಟೀಲ್, ಅಡವೆಪ್ಪ ಆಡಿನ್, ಮಂಜಪ್ಪ ಹರಿಜನ್, ಮಹೇಶ್ ಬಡ್ನಿ, ಸುಭಾಷ್ ಚಂದ್ರ ಬಡ್ನಿ, ಗ್ರಾಮದ ಗುರು ಹಿರಿಯರು ವಿದ್ಯಾರ್ಥಿನಿಯ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿ ಗದಗ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಹಾಗೂ ಗುರುಬಳಗ ಹಿತೈಷಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಸುಗ್ನಳ್ಳಿ ಸನ್ಮಾನ ಸಮಾರಂಭದಲ್ಲಿ ಶಿರಹಟ್ಟಿ BRP BM ಯರಗುಪ್ಪಿ, ಬೆಳ್ಳಟ್ಟಿ CRP ಮಹಾಂತೇಶ್, ಬನ್ನಿಕೊಪ್ಪ CRP ಚಂದ್ರಶೇಖರ್ ವಡ್ಕಣ್ಣವರ್, KPS ಬೆಳ್ಳಟ್ಟಿ ಪ್ರಧಾನ ಗುರುಗಳಾದ JS ರಾಮಶೆಟ್ರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಬೆಳ್ಳಟ್ಟಿಯ ಪ್ರಧಾನ ಗುರುಗಳಾದ NB ಹಾವೇರಿ, ಮಲ್ಲಿಕಾರ್ಜುನ ರೆಡ್ಡಿ ಹುಲ್ಲೂರ್, SH ಕುಕನೂರ್, SDMC ಅಧ್ಯಕ್ಷರಾದ ಮಂಜುನಾಥ ಸಾವಣೂರ್, ಪುಷ್ಪಾವತಿ ಪಾಟೀಲ್ ಹಾಗೂ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದು ಎಲ್ಲರೂ ಈ ವಿದ್ಯಾರ್ಥಿನಿಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಸೋಮಣ್ಣವರ್, ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ, ಬೆಳ್ಳಟ್ಟಿ. ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಫೋಟೋ